ಮಂಗಳೂರಿನ ಕೊಡಿಯಾಲ್ಬೈಲ್ನಲ್ಲಿ ಚಿನ್ನಾಭರಣ ಕ್ಷೇತ್ರದಲ್ಲಿ ವಿಶೇಷ ಛಾಪನ್ನು ಮೂಡಿಸಿರುವ ಓರಾ ಫೈನ್ ಜ್ಯುವೆಲರಿಯಲ್ಲಿ ಅಕ್ಷಯ ತೃತೀಯ ಸಂಭ್ರಮದ ಪ್ರಯುಕ್ತ ಗ್ರಾಹಕರಿಗೆ ವಿಶೇಷ ಆಫರ್ಗಳನ್ನು ನೀಡುತ್ತಿದ್ದಾರೆ. ಅಕ್ಷಯ ತೃತೀಯವು ಭಾರತೀಯ ಸಂಸ್ಕೃತಿಯಲ್ಲಿ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಮತ್ತು ಮುಖ್ಯವಾಗಿ ಚಿನ್ನ ಮತ್ತು ಆಭರಣದಲ್ಲಿ ಸಮಯರಹಿತ ಹೂಡಿಕೆಗಳನ್ನು ಮಾಡಲು ಅತ್ಯಂತ ಪವಿತ್ರ ದಿನವನ್ನಾಗಿ ಪರಿಗಣಿಸಲಾಗುತ್ತದೆ. ಓರಾದ ಪ್ರಸ್ತುತ ನಡೆಯುತ್ತಿರುವ ವಾರ್ಷಿಕ ಮಾರಾಟದೊಂದಿಗೆ ಈ ಸಂಭ್ರಮವು ಅತ್ಯಂತ ಅರ್ಥಪೂರ್ಣವಾಗಿದೆ, ಏಕೆಂದರೆ ಈ ಬ್ರ್ಯಾಂಡ್ ಗ್ರಾಹಕರಿಗೆ ಅತ್ಯಂತ ಹಳೆಯ ಸಂಪ್ರದಾಯಗಳನ್ನು ಗೌರವಿಸುವುದಲ್ಲದೆ ಅವರ ಅಕ್ಷಯ ತೃತೀಯ ಸಂಗ್ರಹದೊಂದಿಗೆ ಈ ಸಂಭ್ರಮವನ್ನು ಮತ್ತಷ್ಟು ಅರ್ಥಪೂರ್ಣವಾಗಿಸಲು ಪರಿಪೂರ್ಣ ಅವಕಾಶ ಕಲ್ಪಿಸುತ್ತದೆ. ಈ ಮಹತ್ತರ ಸಂಭ್ರಮಾಚರಣೆಗಳ ಸಂಯೋಜನೆಯು ದೇಶಾದ್ಯಂತ ಆಭರಣದ ಉತ್ಸಾಹಿಗಳಿಗೆ ಸಂಪ್ರದಾಯವನ್ನು ಅಪ್ಪಿಕೊಳ್ಳಲು ಮತ್ತು ಸಮೃದ್ಧಿಯಲ್ಲಿ ಬೆಳಗಲು ಅವಕಾಶ ನೀಡುತ್ತದೆ. ಈ ಹೊಸ ಸಂಗ್ರಹವು ನೆಕ್ಲೆಸ್ ಸೆಟ್ಗಳು, ಇಯರಿಂಗ್ಗಳು, ಪೆಂಡೆಂಟ್ಗಳು, ರಿಂಗ್ಗಳು ಮತ್ತು ಚೈನ್ಗಳನ್ನು ಹೊಂದಿದ್ದು ಎಲ್ಲವೂ ನಿಸರ್ಗ ಮತ್ತು ಇಂದಿನ ಮಹಿಳೆಯರನ್ನು ಅನುಸರಿಸುವ ಅಲಂಕರಣಗಳಿಂದ ಸ್ಫೂರ್ತಿ ಪಡೆದಿದೆ. ಪ್ರತಿ ಆಭರಣವು ಆಧುನಿಕ ವಿನ್ಯಾಸವನ್ನು ಸಾಂಪ್ರದಾಯಿಕ ಕರಕುಶಲತೆಯೊಂದಿಗೆ ಸಂಯೋಜಿಸಿದ್ದು ಹೊಸ ಪ್ರಾರಂಭಗಳ ಸಂಭ್ರಮವನ್ನು ಸೆರೆ ಹಿಡಿಯುತ್ತದೆ. ನಿಮ್ಮ ಹತ್ತಿರದ ಓರಾ ಫೈನ್ ಜ್ಯುವೆಲ್ಲರಿ ಮಳಿಗೆಗೆ ಭೇಟಿ ನೀಡಿ ಹೆಚ್ಚುವರಿ ವಿಶೇಷ ರಿಯಾಯಿತಿಗಳನ್ನು ಪಡೆಯಬಹುದಾಗಿದೆ. ವಜ್ರದ ಮೌಲ್ಯದ ಮೇಲೆ 25% ಕಡಿತ, ಇಎಂಐ ಸೌಲಭ್ಯದ ಮೇಲೆ 0% ಬಡ್ಡಿ, ನಿಮ್ಮ ಹಳೆಯ ವಜ್ರಾಭರಣ ವಿನಿಮಯದ ಮೇಲೆ 0% ಕಡಿತ ಇರುತ್ತದೆ. ಇನ್ನು ನಿಯಮ ಹಾಗೂ ನಿಬಂಧನೆಗಳು ಅನ್ವಯಿಸಲಿದೆ. ಇದೇ ಬರುವ ಏಪ್ರಿಲ್ 30ರಂದು ಅಕ್ಷಯ ತೃತೀಯ ಸಂಭ್ರಮದ ಪ್ರಯುಕ್ತ ಗ್ರಾಹಕರಿಗೆ ಚಿನ್ನ ಖರೀದಿಸಿದರೆ ವಿಶೇಷ ಕೊಡುಗೆಗಳನ್ನು ನೀಡುತ್ತಿದ್ದಾರೆ. ಅಕ್ಷಯ ತೃತೀಯದಂದು ಮಳಿಗೆಗೆ ಭೇಟಿ ನೀಡಿ ಚಿನ್ನಾಭರಣಗಳನ್ನು ಖರೀದಿಸಲು ಸದಾವಕಾಶವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.